ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಾಂತಕುಮಾರ್ ಕ್ಲಾಸಸ್. ನನ್ನ ಹೆಸರು ಶಾಂತಕುಮಾರ್ ಅಂತೇಳಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ 5ನೇ ಸರಣಿ ನೋಡೋಣ. ಪ್ರಮುಖ ವಿಷಯಗಳ ವಿವರಣೆ. ಹೆಲ್ಪ್ಫುಲ್ ಫಾರ್ FDA, SDA, PDO, PC, KPTCL, PSI, ETC ಎಕ್ಸಾಮ್ಸ್. ಮುಖ್ಯವಾಗಿ ಶಾತವಾಹನರ ಬಗ್ಗೆ ತಿಳ್ಕೊಳ್ಳೋಣ. ಶಾತವಾಹನರು ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಆಗಿದೆ. ಶಾತವಾಹನರು ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ. ಪ್ರಸಿದ್ಧ ಅರಸ ಬಂದೆ ಗೌತಮಿ ಪುತ್ರ ಶಾತಕರ್ಣಿ. ಇವನ ಬಿರುದು ತ್ರೈ ಸಮುದ್ರ ತೋಯ ಪೀತವಾಹನ, ಅಂದ್ರೆ 3 ಸಮುದ್ರಗಳ ನೀರನ್ನು ಕುಡಿಸಿದವ ಅಂತ. ಹಾಲನ ರಚಿಸಿದ ಕೃತಿ ಯಾವುದಂದ್ರೆ ಗಾತ ಸಪ್ತಸತಿ ಕೃತಿ. ಶಾತವಾಹನರನ್ನು ಆಂಧ್ರಭೃತ್ಯರು ಎಂದು ಕರೆಯುವರು. ಶಾತವಾಹನರ ಸಾಮ್ರಾಜ್ಯವು ಗೋದಾವರಿ ನದಿ ದಂಡೆಯ ಮೇಲೆ ಹುಟ್ಟಿಕೊಂಡಿರುವುದು. ಗಂಗಾ ನದಿಯ ದಂಡೆಯ ಮೇಲೆ ಉಗಮ ಹೊಂದಿದ 16 ಮಹಾಜನಪದಗಳಲ್ಲಿ ದಕ್ಷಿಣ ಭಾರತವನ್ನು ಆಳಿದ ಏಕೈಕ ಮಹಾಜನಪದ ಅಂದರೆ ಆಸ್ಮಾಕ. 16 ಮಹಾಜನಪದಗಳು ನಮ್ಮ ಭಾರತವನ್ನು ಆಳಿದ್ದು, ಅದರಲ್ಲಿ ದಕ್ಷಿಣ ಭಾರತವನ್ನು ಆಳಿದ್ದು ಆಸ್ಮಾಕ. ಕರ್ನಾಟಕದಲ್ಲಿ ದೊರೆತ ಅಶೋಕನ 14 ಶಾಸನಗಳಲ್ಲಿ ಅತಿ ದೊಡ್ಡ ಶಾಸನ ಯಾವುದಂದ್ರೆ ಸನ್ನತಿ ಶಾಸನ. ಸನ್ನತಿ ಶಾಸನ ಎಲ್ಲಿರೋದಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ, ಅದು ಭೀಮಾ ನದಿ ತೀರದಲ್ಲಿ. ಅತಿ ಚಿಕ್ಕ ಶಾಸನ ಯಾವುದಂದ್ರೆ ಮಸ್ಕಿ ಶಾಸನ, ಅದು ಇರೋದು ರಾಯಚೂರು. ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಎಂದು ಉಲ್ಲೇಖಿಸಲಾಗಿದೆ. ಇಲ್ಲಿಯವರೆಗೆ ದೊರೆತಿರುವ ಶಾಸನಗಳು ಅಶೋಕನದೇ ಅಂತ ತಿಳಿಸಿಕೊಡುವ ಶಾಸನ ಯಾವುದಂದ್ರೆ ಮಸ್ಕಿ ಶಾಸನ. 1915ರಲ್ಲಿ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದರು ಡಾಕ್ಟರ್ ಸಿ ಬೀಡ್. ಆಗಲೇ ಹೇಳ್ದಂಗೆ ಮಸ್ಕಿ ಶಾಸನ ಹಾಗೂ ಕಲ್ಕತ್ತಾ ಶಾಸನಗಳಲ್ಲಿ ಅಶೋಕನ ಹೆಸರಿದೆ. ಈ ಎಲ್ಲ ಅಶೋಕನ ಶಾಸನಗಳನ್ನು ಕೆತ್ತಿರೋರು ಚಪ್ಪಡ ಆಗಿದ್ದು, ಈ ಚಪ್ಪಡನ ಹೆಸರು ಬ್ರಹ್ಮಗಿರಿ ಶಾಸನದಲ್ಲಿ ಉಲ್ಲೇಖ ಆಗಿದೆ. ಅಶೋಕನನ್ನು ಭಾರತದ ಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ. ಯಾವ ಶಾಸನದಲ್ಲಿ ಅಶೋಕನ ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸಿದ್ದಾನೆ? ಅದು ಬಬ್ರು ಶಾಸನದಲ್ಲಿ. ನೆಕ್ಸ್ಟ್, ಶಾತವಾಹನರ ರಾಜ್ಯ ಭಾಷೆ ಪ್ರಾಕೃತ ಆಗಿತ್ತು. ಅಶೋಕನ 12ನೇ ಬಂಡೆಗಲ್ಲು ಶಾಸನದಲ್ಲಿ ಶಾತವಾಹನರ ಬಗ್ಗೆ ತಿಳಿಸಲಾಗಿದೆ. ಈ 12ನೇ ಬಂಡೆಗಲ್ಲು ಶಾಸನದಲ್ಲಿ ಶಾತವಾಹನರನ್ನು ಆಂಧ್ರಭೃತ್ಯರು ಎಂದು ಉಲ್ಲೇಖಿಸಲಾಗಿದೆ. ಯಾರನ್ನು ಆಂಧ್ರಭೃತ್ಯರು ಎಂದು ಕರೆಯಲಾಗಿದೆ ಅಂತೇಳಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ಹಿರೇಹಡಗಲಿ ಶಾಸನ. ಶಾತವಾಹನರ ಬಗ್ಗೆ ತಿಳಿಸುವ ಕರ್ನಾಟಕದಲ್ಲಿ ದೊರೆತ ಏಕೈಕ ಶಾಸನ ಆಗಿದೆ ಹಿರೇಹಡಗಲಿ ಶಾಸನ. ಇದು ಬಳ್ಳಾರಿ ಡಿಸ್ಟಿಕ್. ಶಾತವಾಹನರ ಮನೆತನದ ಸ್ಥಾಪಕ ಸಿಮುಕ. ಇವನ ಆಡಳಿತ ಬಂದು ಕ್ರಿಸ್ತಪೂರ್ವ 235ರಿಂದ 213. ಸೂರ್ ಸಂತತಿಯ ಸ್ಥಾಪಕ ಶೇರ್ಷಾ ಸೂರಿ. ಇವನ ಕಂದಾಯ ಮಂತ್ರಿ ಯಾರಾಗಿರ್ತಾರೆ ಅಂದ್ರೆ ರಾಜ ತೋದರಮಲ್ಲ. ಕಂದಾಯಕ್ಕೋಸ್ಕರ ಇವನು ಹೆಸರುವಾಸಿ ರಾಜ ತೋದರಮಲ್ಲ. ಅವನು ನೆಕ್ಸ್ಟ್ ಹುಮಾಯೂನ್ನ ನಂತರ ಶೇರ್ಷಾ ಸೂರಿ ಬರ್ತಾನೆ. 5 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ, 1540ರಿಂದ 1545. ನೆಕ್ಸ್ಟ್ 1545ರಿಂದ 1555ರವರೆಗೆ ಹುಮಾಯೂನ್ ಆಳ್ವಿಕೆ ಮಾಡ್ತಾನೆ. ನೆಕ್ಸ್ಟ್ ಹುಮಾಯೂನ್ನ ಮಗ ಅಕ್ಬರ್ ಬಂದ್ಮೇಲೆ ಇದೇ ರಾಜ ತೋದರಮಲ್ಲ ಕಂದಾಯ ಮಂತ್ರಿಯಾಗಿ ಮುಂದುವರಿತಾನೆ. ಸಿಜಿರಾ ಮತ್ತು ಫೈಬರ್ಸ್ ಪದ್ಧತಿ ಜಾರಿಗೊಳಿಸಿದವರು ಯಾರು? ಗಿಯಾಸುದ್ದೀನ್ ಬಲ್ಬನ್. ಇದು ಸುಮಾರು ಎಕ್ಸಾಮಲ್ಲಿ ಕ್ವಶನ್ ಆಗಿದೆ.
ಸಿಜಿದಾ ಫೈಬರ್ಸ್ ಪದ್ಧತಿಯನ್ನು ಜಾರಿಗೊಳಿಸಿದ್ದಾರೆ ಯಾರಂತ. ನೆಕ್ಸ್ಟ್ ಮಾರುಕಟ್ಟೆ ಸುಧಾರಣೆಗೆ ಯಾರ ಹೆಸರುವಾಸಿ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಇಲ್ಲಿ ಮಾರುಕಟ್ಟೆ ಇದರಲ್ಲಿ ಯಾವುದೇ ಕಾರಣಕ್ಕೂ ತೂಕದಲ್ಲಿ ಅಳತೆಯಲ್ಲಿ ಮೋಸ ಮಾಡಂಗಿರಲಿಲ್ಲ. ಹಂಗೇನಾರ ಮೋಸ ಮಾಡಿದರೆ ಎಷ್ಟು ಮೋಸ ಮಾಡಿರ್ತಾರೆ, ತೂಕದಲ್ಲಿ ಮೋಸ ಮಾಡಿದ್ರೆ ಅಷ್ಟು ಮಾಂಸವನ್ನು, ತೊಡೆಯ ಮಾಂಸವನ್ನು ಕಟ್ ಮಾಡಲಾಗ್ತಿತ್ತು ಅಲ್ಲಾವುದ್ದೀನ್ ಖಿಲ್ಜಿ ಆಳ್ವಿಕೆ ಟೈಮಲ್ಲಿ. ನೆಕ್ಸ್ಟ್ ಮೊಹಮ್ಮದ್ ಬಿನ್ ತುಘಲಕ್. ಇವನನ್ನು ಹುಚ್ಚು ದೊರೆ ಅಂತ ಕರೀತಾರೆ, ಹಣಗಾರರ ರಾಜ ಅಂತ ಕರೀತಾರೆ. ಸಾಂಕೇತಿಕ ನಾಣ್ಯಗಳನ್ನು ಬದಲಾವಣೆ ಮಾಡ್ತಾನೆ. ಅಂದರೆ ಮೊದಲಿಗೆ ಚರ್ಮದ ನಾಣ್ಯಗಳು, ನೆಕ್ಸ್ಟ್ ಬೆಳ್ಳಿ ನಾಣ್ಯಗಳು, ನೆಕ್ಸ್ಟ್ ಬಂಗಾರದ ನಾಣ್ಯಗಳು ಬದಲಾವಣೆ ಮಾಡ್ತಾನೆ. ನೆಕ್ಸ್ಟ್ ಜೀವಕೋಶ ಸೆಲ್ ಗಾತ್ರವನ್ನು ಸೂಚಿಸಲು ಮೈಕ್ರಾನ್ ಬಳಸ್ತಾರೆ. 1 ಮೈಕ್ರಾನ್ = 1/1000 ಮಿಲಿಮೀಟರ್. ನೆಕ್ಸ್ಟ್ ಬನವಾಸಿಯ ಕದಂಬರು. ಕನ್ನಡವನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡವನ್ನು ತಮ್ಮ ರಾಜ್ಯ ಭಾಷೆಯಾಗಿ ಬಳಸಿದವರು ಯಾರಂದರೆ ಬನವಾಸಿ ಕದಂಬರು. ಇವರನ್ನು ಕನ್ನಡಿಗರು ಅಂತ ಕರೀತಾರೆ. ಕನ್ನಡದ ಮೊದಲ ಶಾಸನ ಯಾವುದಂದ್ರೆ ಹಲ್ಮಿಡಿ ಶಾಸನ. ಇದು ಕದಂಬರ ಕಾಲದ್ದು. ಇದು ಎಲ್ಲಿದೆ ಅಂದರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿದೆ. ಇದನ್ನು ಕೆತ್ತಿಸಿದವರು ಯಾರಂದರೆ ಕಾಕುತ್ಸವರ್ಮ. ಬನವಾಸಿ ಕದಂಬರ ಪ್ರಸಿದ್ಧ ದೊರೆ ಕಾಕುತ್ಸವರ್ಮ. ಇದು ಕನ್ನಡದ ಮೊದಲ ಮನೆತನ, ಕದಂಬ ಮನೆತನ. ರಾಜಧಾನಿ ಬಂದು ಬನವಾಸಿ. ವರದಾ ನದಿಯ ದಂಡೆಯ ಮೇಲೆ ಬನವಾಸಿ ಇದೆ. ನೆಕ್ಸ್ಟ್ 2ನೇ ರಾಜಧಾನಿ ಹಲಸಿ. ಬನವಾಸಿ ಕದಂಬರ ಸ್ಥಾಪಕ ಮಯೂರವರ್ಮ. ಇವನ ಆಳ್ವಿಕೆ ಬಂದು 345ರಿಂದ 360. ಈತನನ್ನು ಕದಂಬರ ಮೂಲ ಪುರುಷ ಅಥವಾ ಸ್ಥಾಪಕ ಎಂದು ಕರೆಯುತ್ತಾರೆ. ಮಯೂರವರ್ಮ ಕಂಚಿ ಪಲ್ಲವರ ಸ್ಥಾಪಕ ಶಿವಸ್ಕಂದ ವರ್ಮನ ಜೊತೆ ಯುದ್ಧ ಮಾಡ್ತಾನೆ. ಮಾಡಿ ವರ್ಮ ಇದ್ದನು ಶರ್ಮ ಆಗ್ತಾನೆ. ಮಯೂರ ವರ್ಮ ಒಂದು ಬ್ರಾಹ್ಮಣನಾಗಿದ್ದು ಕ್ಷತ್ರಿಯನಾಗಿ ಬದಲಾವಣೆ ಆಗ್ತಾನೆ. ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ಕೆರೆ ಕಟ್ಟಿಸ್ತಾನೆ. ಇದನ್ನ ಕರ್ನಾಟಕದ ಮೊದಲ ಕೆರೆ ಅಂತ ಕರೀತಾರೆ. ಅಲ್ಲಿ ಚಂದ್ರವಳ್ಳಿ ಶಾಸನ ಕೂಡ ನೋಡ್ಬೋದು. ಇದನ್ನು ಮೊದಲ ತಾಮ್ರಪಟ ಶಾಸನ ಅಂತ ಕರೀತಾರೆ, ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಶಾಸನದ ಕೊನೆಯ ಭಾಗದಲ್ಲಿ ಕೂಪನಾಚಂ ಎಂದು ಬರೆಯಲಾಗಿದೆ. ಮಯೂರವರ್ಮವನ್ನು ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂದು ಕರೀತಾರೆ. ಕಂಚಿಯ ಪಲ್ಲವರು ಸ್ಥಾಪಕ ಶಿವಸ್ಕಂದ ವರ್ಮ. ಟಾಲೆಮಿ ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವ. ಕಾಕುತ್ಸವರ್ಮ ಕದಂಬ ಮನೆತನದ ಪ್ರಸಿದ್ಧ ದೊರೆ. ಕ್ರಿಸ್ತಶಕ 435ರಿಂದ 455. ಇವನು ತಾಳಗುಂದ ಶಾಸನ ಹೊರಡಿಸ್ತಾನೆ, ಹಲ್ಮಿಡಿ ಶಾಸನ ಹೊರಡಿಸ್ತಾನೆ. ತಾಳಗುಂದ ಶಾಸನ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಆಗಿದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಲ್ಲಿ ಕಾಕುತ್ಸವರ್ಮ ಬಗ್ಗೆ ಏನು ವರ್ಣನೆ ಮಾಡಲಾಗಿದೆ ಅಂದರೆ ಕದಂಬ ಕುಟುಂಬ ಕುಲಭೂಷಣ ಎಂದು ಬರೆಯಲಾಗಿದೆ. ಈತ ಪ್ರಾಣವೇಶ್ವರ ದೇವಾಲಯನ ನಿರ್ಮಾಣ ಮಾಡ್ತಾನೆ. ಇದನ್ನು ಕರ್ನಾಟಕದ ಮೊದಲ ದೇವಾಲಯ ಅಂತ ಕರೀತಾರೆ. ಪ್ರಾಣವೇಶ್ವರ ದೇವಾಲಯ ಕರ್ನಾಟಕದ ಮೊದಲ ದೇವಾಲಯ. ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಕರ್ನಾಟಕದ ಮೊದಲ ದೇವಾಲಯ ಯಾವುದು ಅಂತೇಳಿ. ನೆಕ್ಸ್ಟ್ ಒಂದೆರಡು ಕ್ವಶನ್ ನೋಡೋಣ. ಇಲ್ಲಿ ಸಿಜಿದ ಮತ್ತು ಫೈಬರ್ಸ್ ಏನಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಕೇಳಿದ್ದಾರೆ. ಸಿಜಿದ ಮತ್ತು ಫೈಬರ್ಸ್ ಪದ್ಧತಿಗಳನ್ನು ಜಾರಿಗೊಳಿಸ್ತಾರೋ ಗಿಯಾಸುದ್ದೀನ್ ಬಲ್ಬನ್. ಇದು ಎಕ್ಸಾಮಲ್ ಕ್ವಶನ್ ಆಗಿರುತ್ತೆ. ಇದು ದಾಗ್ ಪದ್ಧತಿ ಅಂದರೆ ಕುದುರೆಗಳಿಗೆ ಗುರ್ತು ಮಾಡುವುದು.
ಎರಡನೇ ಆಪ್ಷನ್. ಮುದ್ರೆ ಹಾಕೋದು ದಾಗ್ ಅಂದ್ರೆ. ಚಹರ ಅಂದ್ರೆ ಸೈನಿಕರ ವಿವರಣಾತ್ಮಕ ಪಟ್ಟಿ. ಒಂದನೇ ಆಪ್ಷನ್ ಇದಕ್ಕೆ ಸರಿ. ಚಹರ ಅಂದ್ರೆ ಸೈನಿಕನ ವಿವರಣಾತ್ಮಕ ಪಟ್ಟಿ. ಪೈಬೋಸ್ ಅಂದ್ರೆ ಸುಲ್ತಾನನ ಪಾದ ಚುಂಬನ. ನವರೋಜ್ ಅಂದ್ರೆ ಪರ್ಷಿಯನ್ ಹೊಸ ವರ್ಷ. ಸಿಜಿದಾ ಅಂದ್ರೆ ಕುದುರೆ ಸುಲ್ತಾನನಿಗೆ ಪ್ರಮಾಣ ಮಾಡೋದು. ಈ ಸಿಜಿದಾ ಮತ್ತು ಸಿಜಿದಾ ಮತ್ತು ಪೈಬಸ್ ಜಾರಿಗೊಳಿಸಿದ ಗಿಯಾಸುದ್ದೀನ್ ಬಲ್ಬನ್. ಸಿಜಿದಾ ಎಂದ್ರೆ ಅರಸ ಎದುರಿಕೊಂಡ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಪೈಬೋಸ್ ಅಂದ್ರೆ ಸುಲ್ತಾನನ ಪಾದವನ್ನು ಚುಂಬನ ಮಾಡಬೇಕು. ನೆಕ್ಸ್ಟ್, ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ವಿದೇಶಿಗರ ಬಗ್ಗೆ ಬಹಳ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದೇ ಥರ ಇಲ್ಲಿ ಒಂದು ಎಕ್ಸಾಮಲ್ಲಿ ಕೇಳಿದ್ ನೋಡಿ. ವಿಜಯನಗರ ಸಂದರ್ಶಿಸಿದ ರಷ್ಯಾ ದೇಶದ ಪ್ರವಾಸಿಗ ಯಾರು? ರಷ್ಯಾ ದೇಶದವನು ನಿಕೇಟಿನ್. ಇಟಲಿ ದೇಶದವನು ಯಾರು ಅಂತ ಕೇಳಿದರೆ ನಿಕೋಲೋ ಡಿ ಕೋಂಟಿ. ಡ್ಯೂರೆಟ್ ಬಾರ್ಬೋಸು ಪೋರ್ಚುಗೀಸ್ ದೇಶದವನು. ಅವನು ಕೃಷ್ಣದೇವರಾಯನ ಕಾಲದಲ್ಲಿ ಭೇಟಿ ಕೊಟ್ಟಿರ್ತಾನೆ. ಬಾರ್ಬೋಸು. ಇಷ್ಟ ಆಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಪಾಯಿಂಟ್ಸ್. ಎಲ್ರಿಗೂ ಧನ್ಯವಾದಗಳು.